ನಮಸ್ಕಾರ ಸ್ನೇಹಿತರೆ. ಮಹಾ ಮೇಧಾವಿಗಳು, ಸಾಧಕರು, ಪ್ರತಿಭಾವಂತರು ತಮ್ಮ ಜೀವಿತ ಕಾಲದಲ್ಲಿ ಒಂದು ಬಾರಿ ನೊಬೆಲ್ ಪ್ರಶಸ್ತಿ ಪಡೆಯುವುದೇ ಅತ್ಯಂತ ದುಸ್ತರವಾಗಿರುವಾಗ ಓರ್ವ ವ್ಯಕ್ತಿ 2 ಬಾರಿ ನೊಬೆಲ್ ಪ್ರಶಸ್ತಿ ಪಡೆಯಲು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಆದರೆ ಒಬ್ಬ ಮಹಿಳೆಗೆ ಇದು ಸಾಧ್ಯವಾಗಿದೆ. ಹೌದಾ ಎಂದು ಬೆರೆಸಬೇಡಿ, ಇದು ಸತ್ಯ. 1903ರಲ್ಲಿ ಆಕೆ ಮತ್ತು ಆಕೆಯ ಪತಿ ಭೌತಶಾಸ್ತ್ರದಲ್ಲಿ ಮಾಡಿದ ಅದ್ಭುತ ಸಾಧನೆಗಾಗಿ ನೊಬೆಲ್ ಪ್ರಶಸ್ತಿ ಪಡೆದರು ಮತ್ತು 1911ರಲ್ಲಿ ರಸಾಯನಶಾಸ್ತ್ರದಲ್ಲಿ ಮಾಡಿದ ಅಪ್ರತಿಮ ಸಾಧನೆಗಾಗಿ ಆಕೆ ಮತ್ತೆ ನೊಬೆಲ್ ಪ್ರಶಸ್ತಿ ಪಡೆದಳು. ಯಾರಾಕೆ? ಆಕೆ ಮೇರಿ ಕ್ಯೂರಿ. ಈ ಲೋಕ ಕಂಡ ಅತ್ಯಂತ ಪ್ರತಿಭಾವಂತ ವಿಜ್ಞಾನಿ. 1867ರಲ್ಲಿ ಮೇರಿ ಪೋಲೆಂಡ್ನಲ್ಲಿ ಜನಿಸಿದಳು. ಕಾರಣಾಂತರಗಳಿಂದ ತನ್ನ 24ನೇ ವಯಸ್ಸಿನಲ್ಲಿ ಆಕೆ ಫ್ರಾನ್ಸ್ಗೆ ವಲಸೆ ಹೋಗಿ ಅಲ್ಲಿಯೇ ನೆಲೆಸ್ತಾಳೆ. ಬಾಲ್ಯದಲ್ಲಿ ಆಕೆ ಅನುಭವಿಸಿದ್ದು ಬರೀ ಕಷ್ಟಗಳನ್ನೇ. ಸುಖ ಆಕೆ ಪಾಲಿಗೆ ಮರೀಚಿಕೆ ಆಗಿತ್ತು. ಇಷ್ಟಾದ್ರೂ ಆಕೆ ಜೀವನದಲ್ಲಿ ಧೃತಿಗೆಡ್ಲಿಲ್ಲ. ಏನಾದರೂ ಸಾಧಿಸಬೇಕೆಂಬ ಛಲ ಹೊತ್ತಿದ್ದಳು. ಅವಳಲ್ಲಿದ್ದ ಸಕಾರಾತ್ಮಕ ಗುಣವೆಂದರೆ ಅರ್ಪಣಾ ಮನೋಭಾವ. ಹೀಗಾಗಿ ಅವಳು ತನ್ನ ಬದುಕನ್ನ ವಿಜ್ಞಾನ ಕ್ಷೇತ್ರಕ್ಕೆ ಮುಡಿಪಾಗಿಟ್ಟಳು. ರೇಡಿಯೋ ವಿಕಿರಣ ಎಂದ್ರೆ ಮೇರಿ ಕ್ಯೂರಿ ಎಂದ್ರೆ ರೇಡಿಯೋ ವಿಕಿರಣ ಎನ್ನುವ ಮಾತು ಜನಜನಿತ. ಫ್ರಾನ್ಸ್ನ ಶಿಕ್ಷಣ ಸಂಸ್ಥೆಯೊಂದರಲ್ಲಿ ಆಕೆ ಮೊದಲ ಮಹಿಳಾ ಪ್ರೊಫೆಸರ್ ಆಗಿದ್ದಳು. ಅಷ್ಟಕ್ಕೆ ಸುಮ್ಮನಾಗದ ಮೇರಿ ಫ್ರಾನ್ಸ್ ಮತ್ತು ಪೋಲೆಂಡ್ಗಳಲ್ಲಿ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸ್ತಾಳೆ. ಅಚ್ಚರಿಯ ಸಂಗತಿ ಅಂದ್ರೆ ಮೇರಿಯ ಮಗಳು ಐರಿನ್ ಓಲಿಯಟ್ ಕ್ಯೂರಿ 1930ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡಿತಾಳೆ. ಇದು ವಿಶ್ವದ ಏಕೈಕ ನೊಬೆಲ್ ಕುಟುಂಬ. 1934ರಲ್ಲಿ ತೀರಿಕೊಂಡ ಮೇರಿ ಕ್ಯೂರಿ ವಿಜ್ಞಾನ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಅಪಾರ. ಬ್ರೋನ್ಯ 7 ವರ್ಷದ ಬಾಲೆ. ಒಂದು ದಿನ ಸಂಜೆ ಆಕೆ ಶಾಲೆಯಿಂದ ಮನೆಗೆ ಮರಳಿದ ನಂತರ ತನ್ನ ಪಠ್ಯ ಪುಸ್ತಕಗಳನ್ನ ಚೀಲದಿಂದ ತೆಗೆದು ಓದತೊಡಗ್ತಾಳೆ. ಆದರೆ ಆಕೆಗೆ ಅದು ಕಷ್ಟವೆನಿಸ್ತಿತ್ತು. ಜೋರಾಗಿ ಓದು ಎಂದು ತಾಯಿ ಗದರಿದಾಗ ಆಕೆ ನಡುಗ್ತಾಳೆ. ಎಷ್ಟೇ ಪ್ರಯತ್ನಿಸಿದ್ರೂ ಸಾಧ್ಯವಾಗುವುದಿಲ್ಲ. ಪುಸ್ತಕದಲ್ಲಿ ಏನು ಪ್ರಕಟವಾಗಿದೆ ಎಂದು ತಿಳಿಯಲು ಆಕೆ ಶತಪ್ರಯತ್ನ ನಡೆಸಿ ವಿಫಲಳಾಗಿ ಬೇಸರದಿಂದ ಅರ್ಧಕ್ಕೆ ನಿಲ್ಲಿಸಿ ಸುಮ್ಮನಾಗ್ತಾಳೆ. ಅಲ್ಲೇ ಇದ್ದ ಆಕೆಯ ಪುಟ್ಟ ತಂಗಿ ಮೇರಿ ಅಕ್ಕನ ಕೈಯಲ್ಲಿದ್ದ ಪುಸ್ತಕ ತೆಗೆದುಕೊಂಡು ನಿರರ್ಗಳವಾಗಿ ಓದತೊಡಗ್ತಾಳೆ. ಎಲ್ಲಿಯೂ ತಪ್ಪಲಿಲ್ಲ. ಆಕೆಯ ಸ್ಪಷ್ಟ ಉಚ್ಚಾರಣೆ, ವೇಗವಾಗಿ ಓದಿದ ಶೈಲಿ ಮನೆಯ ಸದಸ್ಯರನ್ನ ದಂಗುಬಡಿಸ್ತವೆ. ಮೇರಿ ಒಂದು ಪಾಠವನ್ನ ಸಂಪೂರ್ಣವಾಗಿ ಓದಿ ಮುಗಿಸಿದ ನಂತರ ಅಲ್ಲೇ ಕುಳಿತಿದ್ದ ಹಿರಿಯ ಸಹೋದರಿಯನ್ನ, ತಂದೆ ತಾಯಿಯನ್ನ ನೋಡ್ತಾಳೆ. ಅವರೆಲ್ಲರೂ ಮೇರಿಯನ್ನ ಯಾವುದೋ ಬೇರೆ ಲೋಕದ ಜೀವಿಯಂತೆ ನೋಡ್ತಾರೆ. ಹೆದರಿದ ಮೇರಿ ಅಳುತ್ತಾ ಹೇಳ್ತಾಳೆ, ಅಮ್ಮ, ನಾನು ಉದ್ದೇಶಪೂರ್ವಕವಾಗಿ ಓದ್ಲಿಲ್ಲ. ಪಾಠ ತುಂಬಾ ಸುಲಭವಾಗಿತ್ತು, ಅದಕ್ಕೆ ಓದುತ್ತಾ ಹೋದೆ. ಮೇರಿಯ ವಯಸ್ಸು ಆಗ ಕೇವಲ 3.5 ವರ್ಷ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತು ಮೇರಿಗೆ ಅನ್ವಯಿಸುತ್ತದೆ. ಸುಮಾರು 150 ವರ್ಷಗಳ ಹಿಂದೆ ಈಗಿನಂತೆ ಟಿವಿ ಇರಲಿಲ್ಲ. ಹೀಗಾಗಿ ತಂದೆ ತಾಯಿ ಮಕ್ಕಳು ಸಂಜೆ ವೇಳೆ ಹರಡುತ್ತಾ ನಗುತ್ತಾ ಕುಳಿತುಕೊಳ್ಳುವುದು ಸಾಮಾನ್ಯವಾಗಿತ್ತು. ಪೋಲೆಂಡ್ ಯುರೋಪ್ನಲ್ಲಿದೆ. ಅಲ್ಲಿ ಚಳಿ ವಿಪರೀತ. ಈ ಕಾರಣದಿಂದಾಗಿ ಜನರು ಸಂಜೆ ವೇಳೆ ಕೆಲಸ ಮುಗಿಸ್ಕೊಂಡು ಮನೆ ಸೇರಿದ್ರೆ ಮತ್ತೆ ಹೊರ ಬರ್ತಾನೆ ಇರಲಿಲ್ಲ. ಮನೆಯ ಸದಸ್ಯರೆಲ್ಲ ಬೆಂಕಿ ಕಾಯಿಸ್ಕೊಳ್ಳುತ್ತಾ ಹರಟೆ ಹೊಡಿತಾ ಕುಳಿತುಬಿಡ್ತಿದ್ರು. ಮೇರಿಯ ತಂದೆ ಸೊಗಸಾದ ಕತೆಗಳನ್ನ ಹೇಳ್ತಾ ಇದ್ರಂತೆ. ಮನೆ ಮಂದಿಯೆಲ್ಲ ಅವರು ಹೇಳ್ತಾ ಇದ್ದ ಕತೆ ಕೇಳುತ್ತಾ ಮಧ್ಯೆ ಮಧ್ಯೆ ಶಾಲಾ ಪುಸ್ತಕಗಳನ್ನ ಓದುತ್ತಾ ಕಾಲ ಕಳೀತಾ ಇದ್ರು. ಮೇರಿಯ ಅಕ್ಕಂದಿರಾದ ಜೋಸಿಯಾ, ಬ್ರೋನ್ಯಾ, ಎಲೆನಾ ಮತ್ತು ಜೋಜಿಯಾ ಸಂಜೆ ಹೊತ್ತು ಮನೆ ಪಾಠದಲ್ಲಿ ಮಗ್ನರಾಗಿರ್ತಿದ್ರು. ತಂದೆ ವ್ಲಾಡಿಶ್ ಮತ್ತು ತಾಯಿ ಬ್ರೋನಿಸ್ಲವಾ ಇಬ್ರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರಿಂದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ತಾ ಇದ್ರು. ಅತ್ಯಂತ ಪುಟ್ಟ ವಯಸ್ಸಿನಲ್ಲೇ ಮೇರಿ ಹೇಳ್ತಾ ಇದ್ದಾಳಂತೆ, ನಾನು ವಿದ್ಯಾಭ್ಯಾಸ ಮಾಡ್ತೇನೆ, ನಾನು ಬಹಳಷ್ಟು ಕಲಿಯುತ್ತೇನೆ, ಏಕೆಂದ್ರೆ ಕಲಿಯುವುದು ಸಂತೋಷದ ಸಂಗತಿ. ನಾನು ದೊಡ್ಡವಳಾದ ಮೇಲೆ ವಿಜ್ಞಾನಿಯಾಗುತ್ತೇನೆ. ಮೇರಿ ವಿಧ ವಿಧವಾಗಿ ಕಲಿತು ಬೆಳೆದಳು. ಅವಳ ಸುತ್ತಲಿನ ಪ್ರಪಂಚವನ್ನ ಶ್ರದ್ಧೆ ಮತ್ತು ಕುತೂಹಲದಿಂದ ಗಮನಿಸ್ತಾ ಇದ್ದಳು. ಜನರ ನಡೆನುಡಿ, ಹಾವಭಾವ ಎಲ್ಲವನ್ನ ತದೇಕ ಚಿತ್ತದಿಂದ ನೋಡುವುದು ಅವಳ ಸ್ವಭಾವವಾಗಿತ್ತು. ಹಲವು ಆಸಕ್ತಿಕರ ಪ್ರಶ್ನೆಗಳನ್ನ ಕೇಳಿ ತಂದೆ ತಾಯಿಗಳಿಂದ ಉತ್ತರವನ್ನ ಪಡಿತಾ ಇದ್ದಳು. ಅತ್ಯಂತ ಬುದ್ಧಿವಂತೆಯಾಗಿದ್ದ ಮೇರಿ ಮೂಲತಃ ಸೂಕ್ಷ್ಮ ಸ್ವಭಾವದಳು. ಮಕ್ಕಳನ್ನ ಓದಿಸಲು ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎಂಬುದನ್ನ ಅವಳು ಬಹಳ ಚಿಕ್ಕ ವಯಸ್ಸಿನಲ್ಲೇ ಗಮನಿಸ್ತಾ ಇದ್ದಳು. ಆ ಕಾಲದಲ್ಲಿ ಪೋಲೆಂಡ್ ಆಡಳಿತ ರಷ್ಯಾದ ಮುಷ್ಟಿಯಲ್ಲಿತ್ತು. ಮೇರಿ ತಂದೆಗೆ ಪೋಲೆಂಡ್ ಬಗ್ಗೆ ಪ್ರೀತಿ, ಅಭಿಮಾನವಿತ್ತು. ರಷ್ಯನ್ನರ ಬಗ್ಗೆ ದ್ವೇಷವಿತ್ತು. ಈ ವಿಷಯ ಅರಿತ ರಷ್ಯಾದ ಆಡಳಿತ ಅಧಿಕಾರಿಗಳು ಆತನ ವೇತನ ಕಡಿತಗೊಳಿಸಿ ಹಿಂಬಡ್ತಿ ನೀಡಿದರು. ಹೀಗಾಗಿ ಮೇರಿ ತಂದೆಗೆ ಸಂಸಾರದ ನಿರ್ವಹಣೆ ವಿಪರೀತ ಕಷ್ಟವಾಗ್ತಿತ್ತು. ಆದರೆ ಆತ ಕೆಚ್ಚೆದೆಯ ವ್ಯಕ್ತಿಯಾಗಿದ್ದ. ಎಲ್ಲಾ ಕಷ್ಟಗಳನ್ನ ಎದುರಿಸಿ ಅನುಭವಿಸಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ತಾನೆ. ರಷ್ಯಾದ ಆಡಳಿತ ಅಧಿಕಾರಿಗಳು ಅದೆಷ್ಟು ದುರಭಿಮಾನಿಗಳು ಆಗಿದ್ರೆಂದ್ರೆ ಯಾವುದೇ ಶಾಲೆಯಲ್ಲೂ ಪೋಲೆಂಡ್ ಭಾಷೆ ಕಲಿಯದಂತೆ, ಪೋಲೆಂಡ್ ದೇಶದ ಇತಿಹಾಸ ಓದದಂತೆ ಆದೇಶ ಹೊರಡಿಸ್ತಾ ಇದ್ರು. ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ರಷ್ಯನ್ ಭಾಷೆಯನ್ನ ಕಲಿಯಲೇಬೇಕಿತ್ತು. ಒಮ್ಮೆ ಮೇರಿ ಓದ್ತಾ ಇದ್ದ ಶಾಲೆಗೆ ರಷ್ಯಾ ವಿದ್ಯಾಲಯಕ್ಕೆ ಅಧಿಕಾರಿಗಳು ತಪಾಸಣೆಗೆಂದು ಬಂದಿದ್ರು. ಎಲ್ಲಾ ವಿದ್ಯಾರ್ಥಿಗಳು ರಷ್ಯನ್ ಭಾಷೆ ಕಲಿತಾ ಇದ್ದಾರಾ ಇಲ್ವೋ ಎಂಬುದನ್ನ ಪರೀಕ್ಷಿಸುವುದು ಅವರ ಉದ್ದೇಶವಾಗಿತ್ತು. ಅಧಿಕಾರಿಗಳು ಶಾಲೆಗೆ ಬಂದ ತಕ್ಷಣ ಮೇರಿ ಇದ್ದ ತರಗತಿಯನ್ನ ಪ್ರವೇಶಿಸಿದ್ರು. ರಷ್ಯನ್ ಭಾಷೆ ಮತ್ತು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ವಿದ್ಯಾರ್ಥಿಗಳ ಮುಖದಲ್ಲಿ ಆತಂಕದ ಛಾಯೆ ಆವರಿಸಿತು.
ತಕ್ಷಣ ಅಧ್ಯಾಪಕಿ ಆಂಬೋನೈನ್ ತುಪಲ್ಸ್ಕಾ ಮೇರಿಯತ್ತ ಕಣ್ಣು ಹಾಯಿಸಿದ್ರು. ಅವರ ಕಣ್ಣಿನ ಭಾಷೆ ಅರಿತ ಮೇರಿ ತಕ್ಷಣ ಎದ್ದು ನಿಂತು ರಷ್ಯನ್ ಭಾಷೆ ಮತ್ತು ಚರಿತ್ರೆಯ ಬಗ್ಗೆ ಸ್ವಲ್ಪವೂ ತಪ್ಪಿಲ್ಲದಂತೆ ಉತ್ತರ ನೀಡ್ತಾಳೆ. ಅಧಿಕಾರಿಗಳು ಅಷ್ಟಕ್ಕೆ ಸುಮ್ಮನಾಗದೆ ರಷ್ಯಾ ದೇಶದ ಜಾರ್ ದೊರೆಗಳ ಹೆಸರುಗಳನ್ನ ಹೇಳಲು ಸೂಚಿಸುತ್ತಾರೆ. ಆಗ ಜಾರ್ಗಳು ರಷ್ಯಾದ ದೊರೆಗಳಾಗಿದ್ರು. ಮಹಾ ಬುದ್ಧಿವಂತಿಯಾದ ಮೇರಿ ಎಲ್ಲರ ಹೆಸರನ್ನ ಪಟಪಟನೆ ಹೇಳ್ತಾಳೆ. ಸಂತೃಪ್ತರಾದ ವಿದ್ಯಾ ಇಲಾಖೆ ಅಧಿಕಾರಿಗಳು ಶಾಲೆಯಿಂದ ನಿರ್ಗಮಿಸುತ್ತಾರೆ. ಮೇರಿ ಇಡೀ ಶಾಲೆಯ ವಿದ್ಯಾರ್ಥಿಗಳನ್ನ ಸಂರಕ್ಷಿಸಿದ್ದಳು. ಇದು ಖಂಡಿತವಾಗಿಯೂ ಸಣ್ಣ ವಿಷಯವಲ್ಲ. ಮೇರಿಯಲ್ಲಿನ ಪ್ರತಿಭೆ ಅವಳ ತಂದೆಯಿಂದ ಬಳುವಳಿಯಾಗಿ ಬಂದದ್ದು. ವಾರ್ಸಾ ನಗರದಲ್ಲಿ ಆತನನ್ನ ನಡೆದಾಡುವ ವಿಶ್ವಕೋಶ ಎಂದು ಕರಿತಾ ಇದ್ರು. ಆತ ಹಲವು ವಿಷಯಗಳ ಬಗ್ಗೆ ತಾಸುಗಟ್ಟಲೆ ಚರ್ಚಿಸ್ತಾ ಇದ್ದ. ಮೇರಿಯ ತಾತ ಜೋಸೆಫ್ ಒಂದು ಶಾಲೆಯ ಅಧ್ಯಾಪಕ ಮತ್ತು ಪ್ರಾಂಶುಪಾಲ. ಆತ ಸಮಾನತೆಗೆ ಬಹಳ ಆದ್ಯತೆ ನೀಡ್ತಾ ಇದ್ದ. ಬಡವರು, ಶ್ರೀಮಂತರು, ಹಿಂದುಳಿದವರು, ಮುಂದುವರೆದವರು, ರೈತರು, ಜಮೀನ್ದಾರರು ಹೀಗೆ ಎಲ್ಲಾ ವರ್ಗದವರ ಮಕ್ಕಳ ಬಗ್ಗೆ ಆತನಿಗೆ ವಿಶೇಷವಾದ ಕಾಳಜಿ ಇತ್ತು. ಮೇರಿ ಚಿಕ್ಕ ವಯಸ್ಸಿನಲ್ಲೇ ಕಷ್ಟಗಳನ್ನ ಉಂಡವಳು. ಆ ಕಾಲದಲ್ಲಿ ಯಾವುದೇ ಕಾಯಿಲೆ ಬಂದ್ರೂ ಸರಿಯಾದ ಚಿಕಿತ್ಸೆ ದೊರೀತಾ ಇರಲಿಲ್ಲ. ಮಾತ್ರೆ ಚುಚ್ಚುಮೋದು ಯಾವುದೂ ಇರಲಿಲ್ಲ. ಮೇರಿ ಪುಟ್ಟ ಹುಡುಗಿಯಾಗಿದ್ದಾಗ ಆಕೆಯ ತಾಯಿಗೆ ಕ್ಷಯರೋಗ ತಗುಲುತ್ತೆ. ತನ್ನ ಮಕ್ಕಳಿಗೂ ತನ್ನಿಂದ ಕಾಯಿಲೆ ಹರಡಿದ್ರೆ ಎಂಬ ಭಯದಿಂದ ಆಕೆಯ ತಾಯಿ ಬ್ರೊನಿಸ್ಲವ ಕ್ಷಯರೋಗ ಆಸ್ಪತ್ರೆಯಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇರ್ತಾಳೆ. ಕೆಲವೊಮ್ಮೆ ಮಕ್ಕಳಿಂದ ದೂರ ಬಿದ್ದು ಬೇರೊಂದು ಕೋಣೆಯಲ್ಲಿ ಕೆಮ್ಮುತ್ತಾ ಮಲಗ್ತಾ ಇದ್ದಳು. ಮೇರಿಯ ತಾಯಿ ಆಕೆಯ ಪಾಲಿಗೆ ಸಾಕ್ಷಾತ್ ದೇವತೆಯಾಗಿದ್ದಳು. ತಾಯಿಯ ಕಾಲಿನ ಬಳಿ ಕುಳಿತು ಅಳುತ್ತಿದ್ದಳು. ಆಗೆಲ್ಲ ಬ್ರೊನಿಸ್ಲವ ಮೇರಿಯನ್ನ ಸಮಾಧಾನ ಪಡಿಸಲು ಹಾಡನ್ನ ಹೇಳ್ತಾ ಇದ್ದಳು. ಕೆಲವೊಮ್ಮೆ ರಾಜಕುಮಾರನ ಕತೆ ಹೇಳಿ ಖುಷಿ ಪಡಿಸ್ತಾ ಇದ್ದಳು. ಬ್ರೊನಿಸ್ಲವ ಕಾಯಿಲೆಯಿಂದ ನರಳ್ತಾ ಇದ್ದರಿಂದ ಆಕೆಗೆ ಪ್ರತಿದಿನ ಶಾಲೆಗೆ ಹೋಗಿ ಪಾಠ ಮಾಡುವುದು ಕಷ್ಟವಾಗ್ತಿತ್ತು. ನೌಕರಿಗೆ ರಾಜೀನಾಮೆ ನೀಡ್ತಾಳೆ. ಆ ಕುಟುಂಬಕ್ಕೆ ಮತ್ತೆ ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ. ಹಾಗೆಂದು ಸುಮ್ಮನೆ ಕುಳಿತುಕೊಳ್ಳುವುದು ಅಸಾಧ್ಯದ ಮಾತಾಗಿತ್ತು. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಅಲ್ಪ ಸ್ವಲ್ಪ ಹಣ ಸಂಪಾದಿಸಿ ಹೇಗೋ ಜೀವನ ನಡೆಸಬೇಕಾಯ್ತು. ಮೇರಿ ಸಹ ಶ್ರೀಮಂತರ ಮನೆಯಲ್ಲಿ ಕೆಲವು ಸಮಯ ಕೆಲಸ ಮಾಡ್ತಾಳೆ. ಮನೆಯ ಯಜಮಾನಿ ಒರಟು ಸ್ವಭಾವದವಳು. ಜೊತೆಗೆ ನೀಡ್ತಾ ಇದ್ದ ಸಂಬಳವೂ ಕಡಿಮೆ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾ. ಇಷ್ಟಾದರೂ ಮೇರಿ ಜೀವನೋತ್ಸಾಹವನ್ನ ಕಳೆದುಕೊಳ್ಳಿಲ್ಲ. ಈ ಜಗತ್ತಿನಲ್ಲಿ ನಾನಾ ರೀತಿಯ ಸ್ವಭಾವದ ಜನರಿದ್ದಾರೆ. ಅವರೊಂದಿಗೆ ಹೊಂದಿಕೊಂಡು ಹೋಗ್ಬೇಕು. ನಾನು ಒಳ್ಳೆಯ ರೀತಿಯಿಂದ ವರ್ತಿಸಿ ಅವರ ಮನಸ್ಸನ್ನ ಗೆಲ್ಲಬೇಕು ಎಂದುಕೊಂಡು ತನಗೆ ತಾನೇ ಸಮಾಧಾನ ಮಾಡಿಕೊಡ್ತಾ ಇದ್ದಳು. ಅವಳ ಅದೃಷ್ಟಕ್ಕೆ ಕೆಲವೇ ದಿನಗಳಲ್ಲಿ ಅವಳಿಗೆ ಬೇರೊಂದು ಮನೆಯಲ್ಲಿ ಕೆಲಸ ಸಿಗುತ್ತೆ. ಆ ಮನೆಯ ಯಜಮಾನಿ ಸಾಧು ಸ್ವಭಾವದವಳು. ಕೈ ತುಂಬಾ ಸಂಬಳ ನೀಡ್ತಾ ಇದ್ದಳು. ಆಗೆಲ್ಲ ಅವಳು ಅಂದುಕೊಳ್ತಾ ಇದ್ದಳು, ನಾನು ಕೆಲಸ ಮಾಡಿ ಅಕ್ಕ ಬ್ರೋನ್ಯ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತೀನಿ. ಆಕೆ ವೈದ್ಯಳಾಗಿ ಸಂಪಾದನೆ ಮಾಡಿ ನನಗೆ ಓದಲು ಅವಕಾಶವನ್ನ ಮಾಡಿಕೊಳ್ತಾಳೆ. ಹೀಗಿರುವಾಗ ಮೇರಿಯ ಜೀವನದಲ್ಲಿ ಒಂದು ದುರಂತ ಸಂಭವಿಸುತ್ತೆ. ಕ್ಷಯರೋಗದಿಂದ ನರಳುತ್ತಾ ಇದ್ದ ತಾಯಿ ಮೃತಪಟ್ಟಳು. ಆಗ ಮೇರಿಯ ವಯಸ್ಸು ಕೇವಲ 11. ಆ ಸಣ್ಣ ವಯಸ್ಸಿನಲ್ಲಿ ಆಕೆ ವಿಜ್ಞಾನ, ವೈದ್ಯಕೀಯ, ಔಷಧಿ ಮುಂತಾದವುಗಳ ಬಗ್ಗೆ ಯೋಚಿಸ್ತಾ ಇದ್ದಳು. ಕಾಯಿಲೆಗಳಿಂದ ಮಾನವರನ್ನ ಮುಕ್ತರನ್ನಾಗಿಸಲು ನಾನು ಏನಾದರೂ ಮಾಡಬೇಕು ಎನ್ನುವ ಸಂಕಲ್ಪ ತೊಡ್ತಾಳೆ. ಇದೇ ಸಂದರ್ಭದಲ್ಲಿ ಅಕ್ಕ ಜೋಸಿಯಾ ಸಹ ಇದೇ ವೇಳೆ ತೀರಿಕೊಳ್ತಾಳೆ. ಹಿರಿಯ ಅಕ್ಕ ಮತ್ತು ತಾಯಿಯ ಸಾವಿನ ನಂತರ ಬ್ರೋನ್ಯಾ ಸಂಸಾರದ ಜವಾಬ್ದಾರಿ ಹೊರ್ತಾಳೆ. ಆದರೆ ಆಕೆ ವಿದ್ಯಾಭ್ಯಾಸವನ್ನ ಕಡೆಗಣಿಸಲಿಲ್ಲ. ಶಾಲೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡಿತಾಳೆ. ತಾನು ಅಕ್ಕನಂತೆ ಆಗ್ಬೇಕೆಂದು ನಿರ್ಧರಿಸಿದ ಮೇರಿ ಉತ್ಸಾಹದಿಂದ ಓದತೊಡಗ್ತಾಳೆ. ತನ್ನ 15ನೇ ವಯಸ್ಸಿಗೆ ಆಕೆ ಚಿನ್ನದ ಪದಕ ಪಡೆದು ಶಾಲೆಯ ವಿದ್ಯಾಭ್ಯಾಸವನ್ನ ಮುಗಿಸ್ತಾಳೆ. ಅಲ್ಲಿಂದ ಮುಂದೆ ಮೇರಿಯ ಬದುಕಿನಲ್ಲಿ ಚೈತ್ರ ಮಾಸ ಆರಂಭವಾಗುತ್ತೆ. ಕೆಲವು ಸಮಯದ ಬಳಿಕ ಆಕೆ ಅಕ್ಕ ಹೆಲೆನ್ ಜೊತೆ ದೊಡ್ಡಪ್ಪ ದೊಡ್ಡಮ್ಮ ಇರುವ ಸ್ಥಳಕ್ಕೆ ಹೋಗ್ತಾಳೆ. ಆ ಸ್ಥಳ ಅತ್ಯಂತ ಸುಂದರವಾಗಿತ್ತು. ಎಲ್ಲೆಲ್ಲೂ ಹಸಿರು, ಬೆಟ್ಟ, ಗುಡ್ಡ, ಸುಂದರ ಹೂಗಳು, ಆಡುವ ಕೋಗಿಲೆಗಳು, ಮನಸ್ಸಿಗೆ ಮುದ ನೀಡುವ ಎಳೆ ಬಿಸಿಲು. ಹೋ, ಜಗತ್ತು ಎಷ್ಟು ಸುಂದರವಾಗಿದೆ ಎಂದು ಮೇರಿ 100 ಬಾರಿ ಅಂದುಕೊಳ್ತಾಳೆ. ಮೀನು ಹಿಡಿಯುವುದು, ನದಿಯಲ್ಲಿ ಆಟ, ಜೋಕಾಲಿ ಹೀಗೆ ಮೇರಿ ತನ್ನ ಬದುಕಿನ ಅತ್ಯಂತ ಸುಂದರ ದಿನಗಳನ್ನ ಕಳೀತಾಳೆ. ಇದೇ ಸಮಯದಲ್ಲಿ ಮೇರಿ ಪೋಲೆಂಡ್ನ ಮಹಾನ್ ಕಲಾವಿದರನ್ನ, ಬುದ್ಧಿಜೀವಿಗಳನ್ನ ಭೇಟಿ ಮಾಡ್ತಾಳೆ. ವಿಜ್ಞಾನ, ಕಲೆ, ಸಾಹಿತ್ಯ ಮುಂತಾದವುಗಳ ಬಗ್ಗೆ ಅಪಾರ ಜ್ಞಾನವನ್ನ ಸಂಪಾದಿಸ್ತಾಳೆ. ಬಾಲ್ಯದಲ್ಲಿ ಕೇವಲ ಆಷಾಢದ ದಿನಗಳನ್ನೇ ಕಂಡಿದ್ದ ಮೇರಿಯ ಬದುಕಿನಲ್ಲಿ ತಾರುಣ್ಯ ಮತ್ತು ಋತುಗಳ ರಾಜ ವಸಂತ ಮೆಲ್ಲ ಮೆಲ್ಲನೆ ಅಡಿ ಇಟ್ಟವು. ಅಲ್ಲಿಂದ ಮುಂದೆ ಆಕೆ ಹಿಂತಿರುಗಿ ನೋಡ್ಲೇ ಇಲ್ಲ.